ಬೆಲೆ ಏರಿಕೆಯಿಂದ ಜನ ಬೇಸತ್ತು ಜೀವನ ಸಾಗಿಸುವುದು ಕಷ್ಟಕರ ಪರಿಸ್ಥಿತಿಯಾಗಿದೆ. ಶ್ರೀಮಂತರನ್ನ ಶ್ರೀಮಂತರಾಗಿಸುವ ಕೆಲಸ ಕಾರ್ಯವನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಾಡುತ್ತಿದೆ. ಇದೀಗ ಬಿಜೆಪಿ ಪಕ್ಷದ ನಿಲುವು ಜನಸಾಮಾನ್ಯರಿಗೆ ಅರಿವಾಗುತ್ತಿದ್ದು, ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನತ್ತ ಯುವ ಜನರ ಒಲವು ಜಾಸ್ತಿಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠಗೊಳಿಸುವಲ್ಲಿ ಕಾರ್ಯಕರ್ತರು ತೊಡಗಬೇಕಾಗಿದೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಅವರು ಹೆಜಮಾಡಿ ಬ್ರಹ್ಮ ವೈದ್ಯರ ಕಟ್ಟಡದಲ್ಲಿ ಹೆಜಮಾಡಿ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ನೂತನ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ವಂತ ಮನೆ ಅಥವಾ ಬೇಕಾದಷ್ಟು ವಿದ್ಯಾಭ್ಯಾಸ, ಉದ್ಯೋಗ, ಮೊಬೈಲ್ ಫೋನ್ ಮುಖಾಂತರ ವಿದೇಶಕ್ಕೆ ಮಾತಾಡುವಂತ ಶಕ್ತಿ ಅಥವಾ ಟೆಲಿವಿಷನ್ ಮುಖಾಂತರ ಇವತ್ತು ಇಡೀ ಜಗತ್ತನ್ನು ವೀಕ್ಷಣೆ ಮಾಡುವಂತ ಶಕ್ತಿ, ಮಂಗಳಗ್ರಹಕ್ಕೆ ಕ್ಷಿಪಣಿ ಗಳಿಸುವಂತ ಶಕ್ತಿ, ಈ ರೀತಿಯಲ್ಲಿ 100 ಕೋಟಿ ಜನರನ್ನು ಸ್ವಂತ ಕಾಲದಲ್ಲಿ ನಿಲ್ಲುವಂತ ಬದುಕು ಕಟ್ಟುವಂತ ಕೆಲಸ ಕಾರ್ಯವನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡಿದೆ. ನಿನ್ನೆ ಮೊನ್ನೆ ಬಂದಂತ ಮೋದಿ ಮಾಡಿದ್ದಲ್ಲ. ಒಬ್ಬರ್ಸ್ ಅನ್ನುವಂತ ರೀತಿಯಲ್ಲಿ ದೊಡ್ಡ ಅವ್ಯವಹಾರ ಆಗುವಂತ ರೀತಿಯಲ್ಲಿ ಎಷ್ಟೋ ವರ್ಷಗಳ ಕಾಲ ಗೂಬೆ ಕೂರಿಸುವಂತ ಕೆಲಸ ಕಾರ್ಯ ಆಯ್ತು ಕಾಂಗ್ರೆಸ್ ಪಕ್ಷದ ಮೇಲೆ. ಆದ್ರೆ ಇನ್ನೂ ಕೂಡ ಒಬ್ಬರ್ಸ್ ಬೇರೆ ಬೇರೆ ರೀತಿಯ ತನಿಖಾ ಇದಾಯ್ತು. ಇನ್ನೂ ಕೂಡ ಒಂದು ಅವ್ಯವಹಾರ ಆಗಿದೆ ಅನ್ನುವಂಥ ರೀತಿಯಲ್ಲಿ ಸಾಬೀತುಪಡಿಸುವಂತ ಕೆಲಸ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ದೃಷ್ಟಿಯಲ್ಲಿ ಇವತ್ತು ಹೆಚ್ಚಿನ ವಿಷಯ ನಮ್ಮ ಎದುರುಗಡೆ ಇರುವಂತದ್ದು, ನಾವು ಗಳಿಸಿದಂತ ಸ್ವಾತಂತ್ರ್ಯವನ್ನು ಉಳಿಸಬೇಕು, ನಾವು ಕೊಟ್ಟಂತ ಸಂವಿಧಾನವನ್ನು ಉಳಿಸಬೇಕು, ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನವನ್ನು ಉಳಿಸಬೇಕು. ಇದೇ ಸಂದರ್ಭದಲ್ಲಿ ಮಾಚಿ ತಾಲೂಕು ಪಂಚಾಯತ್ ಸದಸ್ಯೆ ದಿವಂಗತ ರೇಣುಕಾ ಪುತ್ರನ್ರವರ ಸವಿ ನೆನಪಿಗಾಗಿ ಹಮ್ಮಿಕೊಂಡ ನೆನಪು 2021 ರಾಜ್ಯ ಮಟ್ಟದ ಮಹಿಳಾ ಕ್ರಿಕೆಟ್ ಪಂದ್ಯಾಕೂಟದ ಪ್ರಚಾರ ಭಿತ್ತಿ ಪತ್ರವನ್ನು ವಿನಯ್ ಕುಮಾರ್ ಸೊರಕೆಯವರು ಬಿಡುಗಡೆಗೊಳಿಸಿದರು. ನೂತನವಾಗಿ ಹೆಜಮಾಡಿ ಗ್ರಾಮೀಣ ಯುವ ಕಾಂಗ್ರೆಸ್ ಸಮಿತಿಗೆ ಆಯ್ಕೆಯಾದ ಪದಾಧಿಕಾರಿಗಳನ್ನು ಇದೇ ವೇಳೆ ಗೌರವಿಸಲಾಯಿತು. ಈ ಸಂದರ್ಭ ಹೆಜಮಾಡಿ ಬಿಲ್ಲವ ಸಂಘದ ಅಧ್ಯಕ್ಷ ಲೋಕೇಶ್ ಅಮೀನ್, ಮಸೀದಿ ಅಧ್ಯಕ್ಷ ಅಬೂಬಕರ್ ಮುಸ್ಲಿಯಾರ್, ಹೆಜಮಾಡಿ ನಾಗರಿಕ ಸಮಿತಿಯ ಉಪಾಧ್ಯಕ್ಷ ರಾಲ್ಫಿ ಡಿಕುಸ್ತಾ, ಕಾಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರಮೀಜ್ ಹುಸೇನ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ದಿನೇಶ್ ಪಲಿಮಾರು, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಧನ್ ಚೇಮಟ್ಟು, ಹೆಜಮಾಡಿ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಸುಧೀರ್ ಕರ್ಕೇರ, ಕೇಶವ್ ಸಾಲ್ಯನ್, ಸುಧಾಕರ್ ಕೆ ಉಪಸ್ಥಿತರಿದ್ದರು.